ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ ಮೊದಲನೇ ಅಧ್ಯಾಯ 3ನೇ ಶ್ಲೋಕ. ನಿಗಮ ಕಲ್ಪತರೋರ್ಗಲಿತಂ ಫಲಂ ಸುಖ ಶುಕ ಮುಖಾದ್ ಅಮೃತ ದ್ರವ ಸಂಯುತಂ ಪೀಬತ ಭಾಗವತಂ ರಸಂ ಆಲಯಂ ಮೂರ್ಹೋ ರಸಿಕ ಭುವಿ ಭಾವುಕ. ಎಲೆ ತಜ್ಞರು, ವಿಚಕ್ಷಣ ಮತಿಗಳು ಆದ ಜನರೇ, ವೈದಿಕ ಸಾಹಿತ್ಯದ ಕಲ್ಪದವರಿನ ಪಕ್ವ ಫಲವಾದ ಶ್ರೀಮದ್ ಭಾಗವತವನ್ನು ಆಸ್ವಾದಿಸಿದೆ. ಅದು ಶ್ರೀ ಶುಕಮುನಿಗಳ ಮುಖವಾಣಿಯಾಗಿದೆ. ಆದ್ದರಿಂದಲೇ ಅದರ ಅಮೃತಪಾನವು ಮುಕ್ತಾತ್ಮರು ಸೇರಿದಂತೆ ಸರ್ವರಿಂದಲೂ ಆಸ್ವಾದಿತವಾಗಿದ್ದು, ಈಗ ಈ ಫಲವು ಇನ್ನೂ ಹೆಚ್ಚು ರುಚಿಕರವಾಗಿದೆ. ಎಸ್, ಈಗ ನಾವು ಇದಕ್ಕೆ ಬರುವ ನೋಡಿ. ಪ್ರಭುಪಾದ ಅಂತ ಹೇಳ್ತಾರೆ ಅಂದ್ರೆ, ಇದು ಶ್ರೀಮದ್ ಭಾಗವತము ಅಂದ್ರೆ ಪಕ್ವ ಫಲ. ಯಾಕೆ ಪಕ್ವ ಫಲ? ಯಾಕೆಂದ್ರೆ ಶುಕಮುನಿ ಬೇರೆ ಯಾರಲ್ಲ, ಶುಕಮುನಿ ರಾಧಾರಾಣಿಯ ಗಿಳಿ. ನೋಡಿ, ಯಾವಾಗಲೂ ಈ ರಾಧಾರಾಣಿಯ ಹೆಗಲಿನಲ್ಲಿ ಒಂದು ಗಿಳಿ ಇರ್ತದೆ, ಅದು ಶುಕಮುನಿ. ಆದ್ರೆ ಒಂದ್ ದಿವಸ ಎಂತ ಆಗ್ತದೆ ಅಂದ್ರೆ, ರಾಧಾರಾಣಿಯನ್ನು ಬೇಗ ಎಬ್ಬಿಸುದು. ಹಾಗಾಗಿ ಶುಕಮುನಿ ಈ ಭೂಲೋಕಕ್ಕೆ ಬರ್ಬೇಕಾಯ್ತು. ಅದು ಕೂಡ ಅವ್ರು ಭೂಲೋಕಕ್ಕೆ ಬಂದ್ರು ಕೂಡ ನಮಗೆ ಅಲ್ಲ, ಅವ್ರು ಟೋಟಲಿ ಮುಕ್ತಾತ್ಮರು. ಅವರೆಂತ ಅಂದ್ರೆ ಗರ್ಭದಿಂದ ಹೊರಗೆ ಬರ್ಲಿಕ್ಕೆ ಕೇಳಲಿಲ್ಲ. ನಾವೆಲ್ಲ 9 ತಿಂಗಳು, ಕೆಲವು ಪ್ರೀಮೆಚೂರ್ ಮಕ್ಕಳೆಲ್ಲ 7 ತಿಂಗಳು ಬರ್ತಾರೆ, ಇಲ್ಲ ಜಾಸ್ತಿ ಆಗಿ 9 ತಿಂಗಳು. ಆದ್ರೆ ಅದರ ನಂತರ ನಮ್ಗೆ ಉಳಿಲಿಕ್ಕೆ ಆಗುದಿಲ್ಲ. ಆದ್ರೆ ಶುಕಮುನಿ 11 ತಿಂಗಳ ತನಕ ಹೊಟ್ಟೆಯಲ್ಲೇ ಇದ್ರು. ಮತ್ತೆ ಕೃಷ್ಣ ಬಂದದ್ದು, ನಿನ್ನನ್ನು ಈ ಲೋಕ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ, ನೀನು ಹೊರಗೆ ಬಾ. ಮತ್ತೆ ಅವರು ಬಂದದ್ದು. ಹಾಗಾಗಿ ಅವರು ಟೋಟಲಿ ಮುಕ್ತಾತ್ಮರು. ಮತ್ತೆ ಅವರು ಗಿಳಿ ಹೇಗೆ ಅಂದ್ರೆ, ಈಗ ಈ ಒಂದು ಮರದಲ್ಲಿ ಹಣ್ಣು ಇದ್ರೆ ಹಣ್ಣನ್ನು ಗಿಳಿ ಟಚ್ ಮಾಡಿದ್ರೆ ಅದಕ್ಕೆ ಸ್ವಾದ ಜಾಸ್ತಿ. ಹಾಗಾಗಿ ಇದನ್ನು ಯಾರು ಟಚ್ ಮಾಡಿದ್ದಾರೆ? ಶುಕಮುನಿಯ ಬಾಯಿಯಿಂದ ಬಂದಿದೆ. ನಿಗಮ ಕಲ್ಪತರು. ಪ್ರಭುಪದೀಗ ಕಲ್ಪತರು ಎಂತ ಹೇಳ್ತಾರೆ ಅಂದ್ರೆ, ಈ ಭೌತಿಕ ಲೋಕದಲ್ಲಿ ಕಲ್ಪತರು ಇಲ್ಲ, ಆದ್ರೆ ಆಧ್ಯಾತ್ಮಿಕ ಲೋಕದಲ್ಲಿ ಕಲ್ಪತರು ಉಂಟು. ಕಲ್ಪ ಅಂದ್ರೆ ನಮ್ಮ ಇಚ್ಛೆ, ತರು ಅಂದ್ರೆ ಮರ. ಇಲ್ಲಿ ಹೇಗೆ ಅಂದ್ರೆ, ನಮ್ಗೆ ಹೋಗಿ ಒಂದು ಮಾವಿನ ಹಣ್ಣು ಬೇಕಿದ್ರೆ ನಾವು ಮಾವಿನ ಮರದಿಂದ ಹೋಗಿ ತೆಗಿಬೇಕು. ಅಲ್ಲಿ ನಮಗೆ ಬೇರೆ ಹಣ್ಣು ಸಿಗುದಿಲ್ಲ, ಮಾವಿನ ಮರದಲ್ಲಿ ಮಾವಿನ ಹಣ್ಣು ಮಾತ್ರ ಸಿಗುದು. ಆದ್ರೆ ಕಲ್ಪತರು ಅಂದ್ರೆ ಎಂತ ಅಂದ್ರೆ, ಬ್ರಹ್ಮ ಸಂಹಿತದಲ್ಲಿ ಉಂಟು, ಚಿಂತಾಮಣಿ ಪ್ರಕರ ಸದ್ಮಶು ಕಲ್ಪ ವೃಕ್ಷ ಲಕ್ಷಾವೃತೇಶು ಸುರಬೀರ್ ಅಭಿಪಾಲಯಂತಂ ಲಕ್ಷ್ಮೀ ಸಹಸ್ರ ಸಂಭ್ರಮ ಸೇವ್ಯಮಾನಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಅಂದ್ರೆ ಅಲ್ಲಿ ಬರ್ತದೆ, ಕಲ್ಪ ವೃಕ್ಷ ಬರ್ತದೆ. ಕೃಷ್ಣನ ಆ ಗೋಲೋಕದಲ್ಲಿ ಅಲ್ಲಿ ನಿಮ್ಗೆ ಚಿಂತಾಮಣಿ ಸಿಗ್ತದೆ, ಟಚ್ ಸ್ಟೋನ್ ಅಂತ ಹೇಳ್ತಾರೆ ಅದಕ್ಕೆ. ಮತ್ತೆ ಕಲ್ಪವೃಕ್ಷ ಕೂಡ, ಕಲ್ಪವೃಕ್ಷ ಹೇಗಂದ್ರೆ ನಿಮ್ಗೆ ಆ ಕಲ್ಪವೃಕ್ಷದಿಂದ ಎಂತ ಕೂಡ ತೆಗಿಬಹುದು. ಇಲ್ಲಿ ಅದನ್ನ ಹೇಳಿದ ಹಾಗೆ ಮಾವಿನ ಮರದಲ್ಲಿ ಮಾವಿನ ಹಣ್ಣು ಮಾತ್ರ ತೆಗಿದಾಗ ಅಲ್ಲಿ ಆಗಿಲ್ಲ. ಹಾಗಾಗಿ ಅಂಥದ್ದು ಉಂಟು ಅಲ್ಲಿ ಟಚ್ ಸ್ಟೋನ್. ಹೇಗೆಂದ್ರೆ ಆ ಟಚ್ ಸ್ಟೋನ್ ಅಲ್ಲಿ ನೀವೀಗ ಕಬ್ಬಿಣವನ್ನು ಟಚ್ ಮಾಡಿದ್ರೆ ಅದು ಬಂಗಾರ ಆಗ್ತದೆ, ಅಂಥದ್ದುಂಟು. ಆದ್ರೆ ಕಲಿಯುಗ ಜನರಿಗೆ ಇದು ಇಲ್ಲ. ಯಾಕಿಲ್ಲ ಅಂದ್ರೆ ನೋಡಿ, ಇದಕ್ಕೆ ನಾನು ನಿಮ್ಗೆ ಸಣ್ಣ ಉದಾಹರಣೆ ಕೊಡ್ತೇನೆ. ಈ 500 ವರ್ಷದ ಹಿಂದೆ ಸನಾತನ ಗೋಸ್ವಾಮಿ ವೃಂದಾವನದಲ್ಲಿ ಇರ್ತಾರೆ. ಚೈತನ್ಯ ಮಹಾಪ್ರಭುದು 6 ಶಿಷ್ಯರು. ಯಾರೆಲ್ಲ? 6 ಗೋಸ್ವಾಮಿಗಳು: ರೂಪ ಸನಾತನ, ರಘುನಾಥ ದಾಸ, ರಘುನಾಥ ಭಟ್ಟ, ಗೋಪಾಲ ಭಟ್ಟ, ಜೀವ ಗೋಸ್ವಾಮಿ. ಅದರಲ್ಲಿ ಸನಾತನ ಗೋಸ್ವಾಮಿ ರೂಪ ಗೋಸ್ವಾಮಿ ಅಣ್ಣ. ರೂಪ ಗೋಸ್ವಾಮಿ ಮತ್ತು ಸನಾತನ ಗೋಸ್ವಾಮಿ ನವಾಭೂಷಣ್ ಶಾ ಅವರ ರಾಜ್ಯದಲ್ಲಿ ಫೈನಾನ್ಸ್ ಮಿನಿಸ್ಟರ್ ಮತ್ತೆ ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಸನಾತನ ಗೋಸ್ವಾಮಿ ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಮಾಮೂಲಿ ಜನ ಅಲ್ಲ ಅವರು. ಮಾಮೂಲಿ ಜನ ಅಂದ್ರೆ ಆ ನವಾಭೂಷಣ್ ಶಾ ಮಾಮೂಲಿ ಜನರನ್ನು ಪ್ರೈಮ್ ಮಿನಿಸ್ಟರ್ ಮಾಡುವುದಿಲ್ಲ. ಯಾಕೆಂದ್ರೆ ಅವರು ಅರಬಿಕ್, ಪರ್ಷಿಯನ್, ಸಂಸ್ಕೃತ, ಇಂಗ್ಲಿಷ್, ಬೆಂಗಾಲಿ ಇದರದು ಪಂಡಿತರು.
ಇಲ್ಲಿ ನಮಗೆ ಒಂದು ಸ್ವಲ್ಪ ಸ್ವಲ್ಪ ಸಂಸ್ಕೃತ ಗೊತ್ತಿದ್ರೆ ನಮ್ಮ ಕಾಲು ನೆಲದಲ್ಲಿ ಇರುವುದಿಲ್ಲ, ನಾವು ಹಾರ್ತೇವೆ. ಅದು ಕೂಡ ಇವರಿಗೆಲ್ಲ ಗೊತ್ತಿತ್ತು, ಅದು ಕೂಡ ಅವರ ಕಾಲು ನೆಲದಲ್ಲಿ ಇರ್ತಂತೆ, ಪ್ರಭುಪಾದ ಹೇಳ್ತಾರೆ. ಮತ್ತೆ ಚೈತನ್ಯ ಭೇಟಿ ಮಾಡ್ತಾರೆ. ಚೈತನ್ಯ ಭೇಟಿ ಮಾಡಿದ ಮೇಲೆ ಅವರು ದಶಮಮೇಧ ಘಾಟ್ ಅಂದ್ರೆ ಕಾಶಿಯಲ್ಲಿ ದಶಮಮೇಧ ಘಾಟಲ್ಲಿ 10 ದಿವಸ ಅವರಿಗೆ ಬೋಧನೆ ಮಾಡ್ತಾರೆ. ಮತ್ತೆ ಅವರು ವೃಂದಾವನದಲ್ಲಿ ಇರ್ತಾರೆ. ಅವರಿಗೆ ಮದನ್ ಮೋಹನ್ ಜಿ ಸಿಗ್ತದೆ. ಮತ್ತೆ ಎಂತಾಗ್ತದೆ ಅಂದ್ರೆ, ಒಬ್ಬ ಶಿವನ ಭಕ್ತ ವೃಂದಾವನದಲ್ಲಿ ಶಿವ ಸಿಗ್ತಾನೆ ಅವನಿಗೆ. ಶಿವ ಸಿಕ್ಕಿ ಹೇಳ್ತಾನೆ, ನನ್ಗೆ ಆ ಚಿಂತಾಮಣಿ ಬೇಕಂತ ಹೇಳ್ತಾನೆ. ಚಿಂತಾಮಣಿ ಬೇಕಂತ ಹೇಳುವಾಗ ಶಿವ ಹೇಳ್ತಾನೆ, ಅಲ್ಲಿ ಸನಾತನ ಗೋಸ್ವಾಮಿ ಇದ್ದಾನೆ ಕುಟೀರದಲ್ಲಿ, ಅಲ್ಲಿ ಹೋಗಿ ಕೇಳು, ಅವನ ಹತ್ರ ಉಂಟಂತ. ಮತ್ತೆ ಅವ ಸೀದಾ ಬರ್ತಾನೆ, ಶಿವನ ಶಿಷ್ಯ ಅಲ್ಲಿ ಬಂದು ಅವನ ಹತ್ರ ಕೇಳ್ತಾನೆ. ಅದಕ್ಕೆ ಸನಾತನ ಗೋಸ್ವಾಮಿ ಹೇಳ್ತಾರೆ, ಎಸ್, ನನ್ನ ಮನೆಯ ಕುಟೀರದ ಹೊರಗೆ ಅಲ್ಲಿ ಡಸ್ಟ್ಬಿನ್ ಉಂಟು, ಆ ಡಸ್ಟ್ಬಿನ್ ಅಲ್ಲಿ ಉಂಟ ಅಂತ. ಮತ್ತೆ ಅವನಿಗೆ ಖುಷಿ ಆಗ್ತದೆ, ಅವ ಹೋಗಿ ಅದನ್ನು ತಗೊಳ್ತಾನೆ. ತಗೊಂಡವ ಧನ್ಯವಾದ ಹೇಳ್ತಾನೆ, ಮತ್ತೆ ಸ್ಟಾರ್ಟ್ ಮಾಡ್ತಾನೆ. ಮತ್ತೆ ಮನೆಗೆ ಹೋಗ್ಲಿಲ್ಲ, ಅರ್ಧ ದಾರಿಯಲ್ಲಿ ಅವನಿಗೆ ಫ್ಲಾಶ್ ಆಗ್ತದೆ, ಈ ಚಿಂತಾಮಣಿ ಇಷ್ಟು ಬೆಳೆ ಬಾಳುವಂಥದ್ದು, ಅಂದ್ರೆ ಅದು ಟಚ್ ಫೋನ್ ನಿಮ್ದು ಎಲ್ಲ ಇಚ್ಛೆ ಈಡೇರ್ತದೆ. ಇದನ್ನು ಯಾಕೆ ಸನಾತನ ಗೋಸ್ವಾಮಿ ಆ ಡಸ್ಟ್ಬಿನ್ ಅಲ್ಲಿ ಹಾಕಿದ್ದಾರೆ? ಅವನಿಗೆ ಮಧ್ಯದಲ್ಲಿ ಫ್ಲಾಶ್ ಆಗ್ತದೆ. ಅವ ಇಮಿಡಿಯೇಟ್ ಎಂತ ಮಾಡ್ತಾನೆ, ಅಲ್ಲಿಂದ ರಿಟರ್ನ್ ಬರ್ತಾನೆ. ಮತ್ತೆ ಸನಾತನ ಗೋಸ್ವಾಮಿ ಕುಟೀರಕ್ಕೆ ಬರ್ತಾನೆ, ಮತ್ತೆ ಕೇಳ್ತಾನೆ, ಇಷ್ಟು ಬೆಳೆ ಬಾಳುವ ಚಿಂತಾಮಣಿ ನೀವು ಯಾಕೆ ಈ ಡಸ್ಟ್ಬಿನ್ ಅಲ್ಲಿ ಹಾಕಿದ್ದೀರಿ? ಅದಕ್ಕೆ ಸನಾತನ ಗೋಸ್ವಾಮಿ ಹೇಳ್ತಾರೆ, ನೀನು ಹೋಗಿ ಅದನ್ನು ಯಮುನಾ ನದಿಗೆ ಬಿಸಾಡಿ ಬಾ. ಹಾಗೆ ಅವ ಹೋಗಿ ಯಮುನಾ ನದಿಗೆ ಬಿಸಾಡಿ ಬರ್ತಾನೆ. ಮತ್ತೆ ಕೇಳ್ತಾನೆ, ಎಸ್, ನಾನು ಬಿಸಾಡಿ ಬಂದಿದ್ದೇನೆ, ಈಗ ಹೇಳಿ. ಯಾಕೆಂದ್ರೆ ಅದಕ್ಕಿಂತ ಬೆಳೆ ಬಾಳುವಂಥದ್ದು ನನ್ನ ಹತ್ರ ಉಂಟು. ಆಗ ಅವ ಹೇಳ್ತಾನೆ, ಅದು ಎಂತ? ಅದಕ್ಕೆ ಸನಾತನ ಗೋಸ್ವಾಮಿ ಹೇಳ್ತಾರೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ 16 ಮಂತ್ರಗಳು ಅದಕ್ಕಿಂತ ಬೆಳೆ ಬಾಳುವಂಥದ್ದು. ಇದು ಡೈರೆಕ್ಟ್ ನಿಮ್ಗೆ ಗೋಲೋಕಕ್ಕೆ ಕನೆಕ್ಷನ್. ಹಾಗಾಗಿ ಅಲ್ಲಿ ಗೋಲೋಕದಲ್ಲಿ ಆ ಚಿಂತಾಮಣಿ ಮತ್ತೆ ಕಲ್ಪವೃಕ್ಷ ಇದ್ರೂ ಕೂಡ ಜನರಿಗೆ ಅದರಲ್ಲಿ ಆಸಕ್ತಿ ಇಲ್ಲ. ಹೇಗೆ ಅಂದ್ರೆ ಪ್ರಭುಪಾದ ಮತ್ತೆ ಹೇಳ್ತಾರೆ, ಈಗ ಇಲ್ಲಿ ಹೇಗೆ ಮರ ಉಂಟು, ಹಸು ಉಂಟು, ಮತ್ತೆ ನಾವು ಜನರಿದ್ದೇವೆ, ಅದೇ ರೀತಿ ಗೋಲೋಕದಲ್ಲಿ ಕೂಡ ಉಂಟು. ಆದರೆ ಗೋಲೋಕದಲ್ಲಿ ಅವರು ಟೋಟಲಿ ಕೃಷ್ಣನ ಸಮಾಧಿಯಲ್ಲಿದ್ದೇವೆ. ಟೋಟಲ್ ಕೃಷ್ಣ ಸಮಾಧಿಯಲ್ಲಿದ್ದಾರೆ. ನಮಗೆ ಅಲ್ಲ, ನಾವು ಇಂದ್ರಿಯ ಸುಖದ ಸಮಾಧಿಯಲ್ಲಿದ್ದೇವೆ. ಇದೇ ವ್ಯತ್ಯಾಸ ಅಂತ ಪ್ರಭುಪಾದ ಹೇಳ್ತಾರೆ. ಮತ್ತೆ ಹೇಗಂದ್ರೆ, ಇದು ಪ್ರಭುಪಾದ ಹೇಳ್ತಾರೆ, ನಮ್ಮ ಹೂವಾಪೂವ ಅಲ್ಲ. ಹೀಗೆ ಅಂದ್ರೆ ನಾವು ಹೇಳುವಂಥದ್ದು ಹೂವಾಪೂವ, ಆದ್ರೆ ಶಾಸ್ತ್ರ ಹೂವಾಪೂವ ಅಲ್ಲ. ಅದಕ್ಕೆ ಇನ್ನೊಂದು ಗ್ರಂಥ ಸಪೋರ್ಟ್ ಮಾಡ್ತದೆ. ಈಗ ನೋಡಿ, ಇದಕ್ಕೆ ಬ್ರಹ್ಮ ಸಂಹಿತ ಸಪೋರ್ಟ್ ಮಾಡ್ತದೆ. ಈಗ ನಾನು ಹೇಳಿದ ಚಿಂತಾಮಣಿ ಕಲ್ಪ, ಅದು ಬ್ರಹ್ಮ ಸಂಹಿತದಲ್ಲಿ ಉಂಟು. ಹಾಗಾಗಿ ಅದು ಹೂವಾಪೂವ ಅಲ್ಲ. ಪ್ರಭುಪಾದ ಇನ್ನೊಂದು ಹೇಳ್ತಾರೆ, ಎಂತ ಅಂದ್ರೆ, ಈ ಎರಡು ಭೌತಿಕ ಲೋಕ ಮತ್ತೆ ಆಧ್ಯಾತ್ಮಿಕ ಲೋಕ ಎರಡು ಕೃಷ್ಣನೇ ಜಾಗ. ಆದರೆ ಇಲ್ಲಿ ನಾವು ಕೃಷ್ಣನನ್ನು ಟೋಟಲ್ ಮರೆತು ಬಿಟ್ಟಿದ್ದೇವೆ. ವ್ಯತ್ಯಾಸ ಎಂತ ಅಂದ್ರೆ, ಆಧ್ಯಾತ್ಮಿಕ ಲೋಕದಲ್ಲಿ ಎಲ್ಲರಿಗೂ ಸದಾ ಕೃಷ್ಣನ ಸ್ಮರಣೆ, ಗೋಲೋಕದಲ್ಲಿ ಇಲ್ಲಿ ನಮ್ಗೆ ಸದಾ ಕೃಷ್ಣನ ಮರವು. ಪ್ರಭುಪಾದ ಹೇಳ್ತಾರೆ, ಇದೇ ವ್ಯತ್ಯಾಸ. ಇಲ್ಲದಿದ್ರೆ ಎರಡು ಕೂಡ ಕೃಷ್ಣಂದೇ ಸೃಷ್ಟಿ. ಈಗ ಇದು ಪ್ರಭುಪಾದ ಎಂತ ಹೇಳ್ತಾರೆ ಅಂದ್ರೆ, ಭಗವದ್ಗೀತೆ 5ನೇ ಶ್ಲೋಕದ ಬಗ್ಗೆ ಹೇಳ್ತಾರೆ, ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸೂಹೃದಂ ಸರ್ವಭೂತಾನ ಜ್ಞಾತ್ವ ಮಾಂ ಶಾಂತಿ ಮೃಚ್ಛತಿ. ಹೀಗೆ ಹೇಗೆ ಅಂದ್ರೆ, ರಾಜ ಇದ್ದಾನೆ, ರಾಜ ಎಲ್ಲದರ ಒಡೆಯ. ಅದೇ ರೀತಿ ಕೃಷ್ಣ ಒಡೆಯ. ಕೃಷ್ಣ ಹೇಳೋದು ಆ ಶ್ಲೋಕದಲ್ಲಿ, ಭೋಕ್ತಾರ ಯಜ್ಞ ತಪಸ್ಸಾಂ, ಒಡೆಯ ಕೃಷ್ಣ. ಪ್ರಭುಪಾದ ಹೇಳ್ತಾರೆ, ಆ 3 ವಿಷಯ ಯಾರು ಅರ್ಥ ಮಾಡ್ತಾನೆ ಅವನಿಗೆ ನಿಜವಾದ ಶಾಂತಿ ಸಿಗ್ತದೆ. ಯಾವುದೆಲ್ಲ 3 ವಿಷಯ? ಭೋಕ್ತಾರ ಯಜ್ಞ ತಪಸ್ಸಾಂ, ಕೃಷ್ಣ ಭೋಕ್ತಾರ, ನಾವು ಎಂಜಾಯರ್ ಅಲ್ಲ. ಎರಡನೇದು ಭೋಕ್ತಾರ ಯಜ್ಞ ತಪಸ್ಸಾಂ ಸರ್ವಲೋಕ ಮಹೇಶ್ವರ, ಎಲ್ಲ ಲೋಕದ ಮಹೇಶ್ವರ ಕೃಷ್ಣ, ನಾವಲ್ಲ. ನಾವು ನಮ್ಮನ್ನೇ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ, ಕೃಷ್ಣ ಎಲ್ಲವನ್ನು ಕಂಟ್ರೋಲ್ ಮಾಡುವ ಮಹೇಶ್ವರ. ಸೂರ್ಯೋದಂ ಸರ್ವಭೂತಾನಾಂ, ಕೃಷ್ಣ ಎಲ್ಲ ಜೀವಿಗಳ ಹಿತೇಶಿ. ಈ 3 ಪಾಯಿಂಟ್ ಯಾವಾಗ ನಮ್ಗೆ
ನಮ್ಮ ತಲೆಯಲ್ಲಿ ಇರ್ತದ, ಆಗ ನಾವು ಶಾಂತಿಯಲ್ಲಿ ಇರ್ತೇವೆ ಅಂತ ಪ್ರಭುಪಾದ್ ಹೇಳ್ತಾರೆ. ಮತ್ತೆ ಪ್ರಭುಪಾದ್ ಹೇಳ್ತಾರೆ, ಈಗ ಹೆಚ್ಚಿನವರು ಯಜ್ಞ ಎಲ್ಲ ಮಾಡ್ತಾರೆ. ನೀವು ಕೋಟಿ ವರ್ಷ ಯಜ್ಞ ಮಾಡ್ಬೋದು, ಆದ್ರೆ ಆ ಯಜ್ಞದಲ್ಲಿ ನೀವು ಕೃಷ್ಣನಿಗೆ ಅದರ ರಿಸಲ್ಟ್ ಕೃಷ್ಣನಿಗೆ ಕೊಡದಿದ್ರೆ ಆ ನಿಮ್ಮ ಯಜ್ಞವು ಅಪರಿಪೂರ್ಣ ಅಂತ ಪ್ರಭುಪಾದ್ ಇಲ್ಲಿ ಹೇಳ್ತಾರೆ. ಅಂದ್ರೆ ಯಜ್ಞ ಮಾಡುವ ಇಂಟೆನ್ಷನ್ ಅಂತ ಕೃಷ್ಣನನ್ನು ಪ್ಲೀಸ್ ಮಾಡುವಂಥದ್ದು. ಪ್ರಭುಪಾದ್ ಹೇಳ್ತಾರೆ, ಇದೇ ಕೃಷ್ಣ ಪ್ರಜ್ಞೆ. ಕೃಷ್ಣ ಪ್ರಜ್ಞೆ ಅಂದ್ರೆ ಯಜ್ಞದಲ್ಲಿ ಕೃಷ್ಣನನ್ನು ಪ್ಲೀಸ್ ಮಾಡುವಂಥದ್ದು. ಕೃಷ್ಣ ಹೇಳೋದು, ಯಸ್ಮಿನ್ ತುಷ್ಟೇ ಜಗತ್ತುಷ್ಟೇ. ಕೃಷ್ಣ ಸ್ಯಾಟಿಸ್ಫೈ ಆದ್ರೆ ಜಗತ್ತು ಸ್ಯಾಟಿಸ್ಫೈ ಆದಾಗೆ. ಆದ್ರೆ ನಮ್ಗೆ ಅದು ಇಲ್ಲ. ನಮ್ಗೆ ಕೃಷ್ಣನ ಬದಲು ನಾನು ತುಷ್ಟೆ, ನಾನು ಸ್ಯಾಟಿಸ್ಫೈ ಆದ್ರೆ ಎಲ್ಲ, ಇದು ನಮ್ಮ ಭಾವನೆ ಉಂಟು. ಹಾಗಾಗಿ ನಮ್ಗೆಲ್ಲ ಈ ತೊಂದರೆ ಬರುವಂಥದ್ದು. ಪ್ರಭುಪಾದ್ ಹೇಳ್ತಾರೆ, ಎಲ್ಲರೂ ಯೋಚನೆ ಮಾಡುವುದು ಅಂತಂದ್ರೆ ಈ ಭೌತಿಕ ಲೋಕದಲ್ಲಿ ನಾನು ಭೋಗ್ತಾರ. ಪ್ರಭುಪಾದ್ ಹೇಳ್ತಾರೆ, ಇದು ನಮ್ಮ ಭೌತಿಕ ಪ್ರಜ್ಞೆ. ಆಧ್ಯಾತ್ಮಿಕ ಪ್ರಜ್ಞೆಯಲ್ಲಿ ಕೃಷ್ಣ ಭೋಗ್ತಾರ. ಪ್ರಭುಪಾದ್ ಧರ್ಮದಲ್ಲಿ ಕರ್ಮಿಗಳ ಬಗ್ಗೆ ಪ್ರಭುಪಾದ್ ತಿಳಿಸ್ತಾರೆ. ಕರ್ಮಿಗಳು ರಾತ್ರಿ ಹಗಲು ಕೆಲಸ ಮಾಡ್ತಾರೆ. ಯಾಕೆ ಅವರು ಕೆಲಸ ಮಾಡುದು? ಅವರ ಇಂದ್ರಿಯವನ್ನು ತೃಪ್ತಿಪಡಿಸಲಿಕ್ಕೆ. ಪ್ರಭುಪಾದ್ ಹೇಳ್ತಾರೆ, ಇದು ನಾವು ನಮ್ಮ ಇಂದ್ರಿಯವನ್ನು ತೃಪ್ತಿಪಡಿಸುವುದಲ್ಲ, ನಾವು ಕೃಷ್ಣನ ಇಂದ್ರಿಯವನ್ನು ತೃಪ್ತಿಪಡಿಸಬೇಕು. ಇದಕ್ಕೆ ಭಾಗವತದ ಶ್ಲೋಕವನ್ನು ಕೂಡ ಪ್ರಭುಪಾದ್ ಹೇಳ್ತಾರೆ. ಆ ಋಷಭದೇವ ಹೇಳುದು ಶ್ಲೋಕವನ್ನು, 5ನೇ ಸ್ಕಂದದ್ದು, ನಾಯಂ ದೇಹೋ ದೇಹ ಬಾಜಾಂ ನೃಲೋಕೆ ಕಷ್ಟಾನ್ ಕಾಮಾನ್ ಅರದೆ ವಿದ್ಭುಜಾಮಿ. ಅಂದ್ರೆ ನಾವು ಈ ಕರ್ಮ ಮಾಡುವಂಥದ್ದು, ಕೆಲಸ, ಟೋಟಲ್ ಕೆಲಸ ಮಾಡುವಂಥದ್ದು. ಮತ್ತೆ ಯಾಕೆ ಮಾಡುವಂಥದ್ದು? ನಮ್ಮ ಇಂದ್ರಿಯ ಸುಖ. ಪ್ರಭುಪಾದ್ ಹೇಳ್ತಾರೆ, ಇಲ್ಲಿ ಆ ನಾಯಿಗಳು ಕೂಡ, ನಾಯಿ ಬೆಕ್ಕು ಕೂಡ ಇದು ಮಾಡ್ತದೆ. ಪ್ರಭುಪಾದ್ ಇದಕ್ಕೆ ಆ ಶ್ಲೋಕ ಹೇಳ್ತಾರೆ, ಆಹಾರ ನಿದ್ರಾ ಭಯ ಮೈಥುನ. ಅಂದ್ರೆ ತಿನ್ನುವುದು, ಮಲಗುವುದು, ಆಹಾರ ನಿದ್ರಾ ಭಯ. ಭಯ ಅಂದ್ರೆ ಕೂಡಿಡುವುದು ನಮ್ಮ ಫ್ಯಾಮಿಲಿಗೆ, ಮೈಥುನ ಸೆಕ್ಸ್ ಮಾಡುವುದು, ಇದು ಪ್ರಾಣಿ ಕೂಡ ಮಾಡ್ತದೆ. ಈಗ ನಮ್ಗೆ ಹೇಳ್ಬೋದಾ? ಹೇಗೆ ಅಂದ್ರೆ, ನಾನು ನನ್ನ ಮಗುವನ್ನು ಚೆನ್ನಾಗಿ ನೋಡಿದೆ. ಒಂದು ಪಕ್ಷಿ ಕೂಡ ಬಂದು ಹೇಳ್ಬೋದು, ನಿಮಗಿಂತ ನಾನು ಚೆನ್ನಾಗಿ ನೋಡಿದ್ದೇನೆ. ನಮ್ಗೆ ಅಲ್ಲಿ ಇದು ಮಾಡ್ಲಿಕ್ಕೆ ಆಗ್ತದೆ, ಆರ್ಗ್ಯುಮೆಂಟ್ ಮಾಡ್ಲಿಕ್ಕೆ ಆಗ್ತದೆ ಪಕ್ಷಿಯಲ್ಲಿ? ನಿನ್ನ ಮಗನಿಗೆ ನಾನು ಚೆನ್ನಾಗಿ ನೋಡಿದೆ, ಇಲ್ಲ. ಹಾಗಾಗಿ ಪ್ರಾಣಿಗಳು ಕೂಡ ಅದು ಮಾಡ್ತದೆ. ತಿನ್ನೋದು, ಪ್ರಾಣಿಗಳು ಕೂಡ ತಿಂತದೆ. ಆನೆ ಎಷ್ಟೋ ಕ್ವಿಂಟಲ್ ತಿಂತದೆ. ನಾವು ಹೇಳ್ಬೋದಾ ನಾನು ನಿನಗಿಂತ ಜಾಸ್ತಿ ತಿಂದೆ ಅಂತ? ಇಲ್ಲ. ಸೆಕ್ಸ್ ಮಾಡೋದು, ಮಂಗ ವೃಂದಾವನದಲ್ಲಿ ನೀವು ಬಂದ್ರೆ ಅದರ ಮಂಗನ ಕೆಲಸ ಸೆಕ್ಸ್ ಮಾಡುವಂಥದ್ದು, ತುಂಬಾ ಮಾಡಿದೆ. ನಾವು ಹೇಳ್ಬೋದಾ ನಾನು ಮಂಗನಿಗೆ ಜಾಸ್ತಿ ಮಾಡಿದೆ? ಇಲ್ಲ. ಪ್ರಭುಪಾದ್ ಹೇಳ್ತಾರೆ, ಇದು ಪ್ರಾಣಿಗಳು ಕೂಡ ಮಾಡ್ತದೆ. ಮತ್ತೆ ಕೂಡಿಡುವುದು, ಈ ಪಕ್ಷಿ ಎಂತ ಮಾಡ್ತದೆ? ಪಕ್ಷಿ ಯಾವಾಗ್ಲೂ ಅದರ ಮಗುವಿಗೆ ಒಳ್ಳೆದಾಗಿ ಕೂಡಿ ಇಡ್ತದೆ. ಅಂದ್ರೆ ಎಂತ ಹೇಳುದು, ನೆಟ್ ಎಲ್ಲ ಮಾಡಿ. ಮತ್ತೆ ಈ ಬೆಕ್ಕು ಯಾವಾಗ್ಲೂ ಅದರ ಮಗುವನ್ನು ಇದರ ಒಳಗೆ ಆರಾಮ್ಸೆ, ಅಂದ್ರೆ ಚಂದ ಮಾಡಿ ಅದು ಇಡ್ತದೆ. ಹಾಗೆ ನಾವು ಹೇಳ್ಬೋದು ನಾನು ನನ್ನ ಮಗುವನ್ನು ಚಂದ ಮಾಡಿ ಕೂಡಿ ಇರ್ತದೆ? ಇಲ್ಲ. ಪ್ರಭುಪಾದ್ ಹೇಳ್ತಾರೆ, ಇದು ಸಾಧ್ಯವಿಲ್ಲ. ಹಾಗಾಗಿ ಪ್ರಾಣಿಗಳು ಕೂಡ ಇದು ಉಂಟು. ಹಾಗಾಗಿ ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ, ಇಲ್ಲಿ ನಾವು ಅರ್ಥ ಮಾಡ್ಬೇಕು. ಹೇಗಂದ್ರೆ ಪ್ರಭುಪಾದ್ ಹೇಳ್ತಾರೆ, ಈ ಭೌತಿಕ ಲೋಕದಲ್ಲಿ ಕಾಂಪಿಟೇಷನ್ ಉಂಟು. ಯಾರಲ್ಲಿ? ಮನುಷ್ಯರಲ್ಲಿ, ಕುಟುಂಬದಲ್ಲಿ, ಸೊಸೈಟಿಯಲ್ಲಿ, ನೇಷನ್ ಅಲ್ಲಿ. ಅಂದ್ರೆ ಮನುಷ್ಯರಲ್ಲಿ ಕಾಂಪಿಟೇಷನ್ ಇಂದ ನಾನು ಅವನಿಗಿಂತ ಜಾಸ್ತಿ ನನಗೆ ಪ್ರಮೋಷನ್ ಆಗಬೇಕು. ಫ್ಯಾಮಿಲಿಯಲ್ಲಿ, ಎಸ್ ನನ್ನ ಫ್ಯಾಮಿಲಿ ಹೀಗೆ ಉಂಟು, ನನಗೆ ಆ ಫ್ಯಾಮಿಲಿ ತರ ಆಗ್ಬೇಕು. ಸೊಸೈಟಿ, ನಮ್ದು ಸೊಸೈಟಿ ಹೀಗೆ ಉಂಟು, ನಮಗೆ ಆ ಸೊಸೈಟಿ ಆಗಿ ಆಗ್ಬೇಕು. ರಾಷ್ಟ್ರ, ನೇಷನ್, ನಮ್ದು ರಾಷ್ಟ್ರ ಹೀಗೆ ಉಂಟು, ನಮ್ದು ತುಂಬಾ ಸ್ಟ್ರಾಂಗ್ ಆಗಬೇಕು. ಪ್ರಭುಪಾದ್ ಹೇಳ್ತಾರೆ, ಇದು ಕಾಂಪಿಟೇಷನ್ ಉಂಟೇ ಉಂಟು. ಪ್ರಭುಪಾದ್ ಹೇಳ್ತಾರೆ, ಈ ಕಾಂಪಿಟೇಷನ್ ಯಾವಾಗ ಸ್ಟಾಪ್ ಆಗ್ತದೆ? ಯಾವಾಗ ನಾವು ಕೃಷ್ಣ ಪ್ರಜ್ಞೆ ಆಗ್ತೇವೆ, ಆಗ ಈ ಎಲ್ಲ ಕಾಂಪಿಟೇಷನ್ ಸ್ಟಾಪ್ ಆಗ್ತದೆ. ಪ್ರಭುಪಾದ್ ಹೇಳ್ತಾರೆ, ಈಗ ಯುದ್ಧ ಆಗ್ತಾ ಉಂಟು, ಇಂಡಿಯಾ ಚೈನಾ, ಇಂಡಿಯಾ ಪಾಕಿಸ್ತಾನ. ಪ್ರಭುಪಾದ್ ಹೇಳ್ತಾರೆ, ಎಲ್ಲರೂ ಕೃಷ್ಣ ಪ್ರಜ್ಞೆ ಆದ್ರೆ ಆ ಬೌಂಡ್ರಿ
ಎಂತ ಬೌಂಡ್ರಿ ಉಂಟು, ಇಂಡಿಯಾ ಪಾಕಿಸ್ತಾನ ಇಂಡಿಯಾ ಚೈನಾ, ಅದು ತೆಗಿಬಹುದಂತೆ. ಇಲ್ಲಿದು ಪ್ರಾಣಿಗಳು ಅಲ್ಲಿ ಹೋಗ್ಬಹುದು, ಇಲ್ಲಿದು ಮನುಷ್ಯರು ಅಲ್ಲಿ ಹೋಗ್ಬಹುದು, ಎಲ್ಲ ಕಡೆ ಹೋಗ್ಬಹುದು. ಪ್ರಭಾದ ಹೇಳಿದ್ರೆ ಇದಕ್ಕೆ ವಸುದೇವ ಕುಟುಂಬಕಂ. ಹೀಗೆ ಅಂದ್ರೆ ಕೃಷ್ಣ ಪ್ರಜ್ಞೆ ಇಲ್ಲದೆ ಕೊರತೆ. ಪ್ರಭಾದ ಹೇಳ್ತಾರೆ ಕೊರತೆ ಅನ್ನೋದು ಕೃಷ್ಣ ಪ್ರಜ್ಞೆ ಇಲ್ಲ. ಹಾಗಾಗಿ ನಾವು ಇದನ್ನು ಕೃಷ್ಣ ಪ್ರಜ್ಞೆ ಇರ್ಬೇಕಂತ ಪ್ರಭುಪಾದ ಹೇಳ್ತಾರೆ. ಮತ್ತೆ ಪ್ರಭುಪಾದ ಇನ್ನೊಂದು ಶ್ಲೋಕವನ್ನು ಹೇಳ್ತಾರೆ, ಆ ಭಗವದ್ಗೀತೆ 18ನೇ ಅಧ್ಯಾಯದ್ದು 65ನೇ ಶ್ಲೋಕ. ಈಶ್ವರ ಸರ್ವಭೂತಾನ ಹೃದ್ದೇಶು ಅರ್ಜುನ ತಿಷ್ಠತಿ. ಹೇಗೆಂದ್ರೆ ಈ ಒಂದು ಮರದಲ್ಲಿ 2 ಪಕ್ಷಿಗಳಿರ್ತದೆ. ಒಂದು ಪಕ್ಷಿ ಎಂತ ಮಾಡ್ತದೆ, ತಿಂತಾ ಇರ್ತದೆ, ಇನ್ನೊಂದು ಪಕ್ಷಿ ನೋಡ್ತಾ ಇರ್ತದೆ. ಹಾಗಾಗಿ ಆ ಇನ್ನೊಂದು ಪಕ್ಷಿ ನೋಡುವಂಥದ್ದು ಪರಮಾತ್ಮ ನಮ್ಮ ಹೃದಯದಲ್ಲಿ ನಮ್ಮನ್ನು ನೋಡ್ತಾ ಇದ್ದಾನೆ, ನಾವೆಂತ ಮಾಡ್ತಿದ್ದೇವೆ ಅಂತ. ನಮ್ಮೆಲ್ಲ ಮೂರ್ಖತನವನ್ನು ಕೂಡ ನೋಡ್ತಾ ಇದ್ದಾನೆ. ಅದು ಜಸ್ಟ್ ಪ್ರಭುಪಾದ ಹೇಳ್ತಾರೆ, ಈಗ ನಮ್ಗೆ ಎಲ್ಲರಿಗೂ ಇಚ್ಛೆ, ನನಗೆ ಒಂದು ಒಳ್ಳೆ ಗೆಳೆಯ ಬೇಕಂತ. ಪ್ರಭುಪಾದ ಹೇಳ್ತಾರೆ, ಈ ಸೋಕಾಲ್ಡ್ ಗೆಳೆಯ ಅಗತ್ಯವಿಲ್ಲ. ಸುಪ್ರೀಂ ಗೆಳೆಯ ಯಾರು? ಸುಹೃದಂ ಸರ್ವಭೂತಾನಾಂ ಕೃಷ್ಣ ಸುಪ್ರೀಂ ಗೆಳೆಯ. ಕೃಷ್ಣನನ್ನು ಫ್ರೆಂಡ್ಶಿಪ್ ಮಾಡುದಿದ್ರೆ ಕೃಷ್ಣನ ಫ್ರೆಂಡ್ಶಿಪ್ ಮಾಡಿ ಅಂತ ಪ್ರಭುಪಾದ ಹೇಳ್ತಾರೆ. ಎಸ್, ಮತ್ತೆ ಪ್ರಭುಪಾದ ಹೇಳ್ತಾರೆ, ಹೇಗಂದ್ರೆ ಕೃಷ್ಣ ಯಾಕೆ ಇಲ್ಲಿ ಬರ್ತಾ ಇದ್ದಾನೆ ಅಂದ್ರೆ, ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತಾನ್ ಧರ್ಮಸ್ಯ ತದಾತ್ಮನ ಸೃಜಾಮ್ಯಂ. ಅಂದ್ರೆ ಯಾವಾಗೆಲ್ಲ ಧರ್ಮದ ಇದಾಗ್ತದೆ ಆಗ ನಾನು ಬರ್ತೇನೆ, ಕೃಷ್ಣ ಹೇಳ್ತಾನೆ. ಮತ್ತೆ ಪ್ರಭುಪಾದ್ ಇಲ್ಲಿ ಆ ಸರ್ವಧರ್ಮಾನ್ ಪರಿತ್ಯಜ್ ಅಂದ್ರೆ ನಾವು ಎಲ್ಲವನ್ನು ಬಿಟ್ಟು ಕಂಪ್ಲೀಟ್ ಕೃಷ್ಣನಿಗೆ ಸರ್ವಧರ್ಮಾನ್ ಪರಿತ್ಯಜ್ ಮಾಮೇಕಂ ಶರಣಂ ವ್ರಜ ಹಂ ತ್ವಾಂ ಪಾಪಿಯಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಕಂಪ್ಲೀಟ್ ನಾವು ಕೃಷ್ಣನಿಗೆ ಸರೆಂಡರ್ ಆದ್ರೆ ಕೃಷ್ಣ ನಮ್ಮ ಹಿಂದೆ ನಾವು ಎಷ್ಟೇ ಪಾಪ ಮಾಡಿರ್ಲಿ ಎಲ್ಲದಕ್ಕೂ ಕೃಷ್ಣ ಪುಲಿ ಸ್ಟಾಪ್ ಆಗ್ತಾನೆ. ಅಂದ್ರೆ ಟೋಟಲ್ ನಮ್ಗೆ ಬಿಡುಗಡೆ ಸಿಗ್ತದೆ. ಮತ್ತೆ ನಾವು ಕೇವಲ ಹೇಳ್ತೇವೆ, ನಾವು ಹಿಂದೆ ತುಂಬಾ ಪಾಪ ಮಾಡಿದ್ದೇವೆ, ಈಗ ಕೃಷ್ಣ ಶ್ರಮಿಸ್ತಾನ. ಕೃಷ್ಣ ಶ್ರಮಿಸ್ತಾನೆ, ಆದ್ರೆ ನಾವು ಪೂರ್ತಿ 100% ಶರಣಾಗತ ಆಗ್ಬೇಕು. 1% ಶರಣಾಗತಾಗಿ ಕೃಷ್ಣ ಶ್ರಮಿಸುವುದಿಲ್ಲ. ಕೃಷ್ಣ ಶ್ರಮಿಸ್ತಾನೆ, ಆದ್ರೆ ನಾವು 100% ಆಗ್ಬೇಕು. ನಾರದು ಮುನಿತಾರೆ, ಮತ್ತೆ ಪ್ರಭುಪಾದ ಹೇಳ್ತಾರೆ, ಈ ಕೃಷ್ಣ ಇದನ್ನು ಹೇಳಿದ್ರು ಕೂಡ, ಕೃಷ್ಣ ಭಗವದ್ಗೀತೆ ಹೇಳಿದ್ದಾನೆ, ಯಾವುದೆಲ್ಲ ಇದೆ ಹೇಳಿದಾನೆ ಕೃಷ್ಣ, ಅಹಂ ಸರ್ವಸ್ಯ ಪ್ರಭೋ ಮತ್ತ ಸರ್ವಂ ಪ್ರಬಲತತೆ ಇತಿ ಮತ್ವ ಭಜತಮ ಭೂತ ಭಾವ ಸಮನ್ವಿತ ಮನ್ಮನಾ ಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು. ಮತ್ತೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣವ್ರಜ. ಇದನ್ನೆಲ್ಲ ಕೃಷ್ಣ ಹೇಳಿದ್ದಾನೆ. ಆದ್ರೂ ಕೂಡ ನಮ್ಗೆ ಕೃಷ್ಣನಲ್ಲಿ ಶರಣಾಗತಿ ಇಲ್ಲ. ಯಾಕೆ ಅಂದ್ರೆ ನಾವು ಈ ಭೌತಿಕ ಲೋಕದಲ್ಲಿ ಟೋಟಲಿ ನಾವು ಅಂಟಿಕೊಂಡಿದ್ದೇವೆ. ನಮಗೆ ಕೃಷ್ಣನ ಮಾರ್ಗದರ್ಶನ ಬೇಡ. ಕೃಷ್ಣ ಎಲ್ಲವನ್ನು ಹೇಳಿದ್ದಾನೆ, ಆದ್ರೆ ನಮ್ಗೆ ಕೃಷ್ಣನ ಮಾರ್ಗದರ್ಶನ ಎಲ್ಲ ಬೇಡ. ಮತ್ತೆ ಎಂತಾಗಿದೆ ಕೃಷ್ಣ ನೋಡಿ, ಕೃಷ್ಣನಿಗೆ ಗೊತ್ತಾಯ್ತು ಜನರು ಕಲಿಯುಗ ಜನರು ಕೇಳುವುದಿಲ್ಲ ಅಂತ. ಮತ್ತೆ ಕೃಷ್ಣ ಆ ಭಕ್ತರ ರೂಪದಲ್ಲಿ ಚೈತನ್ಯ ಮಹಾಪ್ರಭುಗೆ ಬರ್ತಾರೆ. ಭಕ್ತರ ರೂಪದಲ್ಲಿ ಬರ್ತಾರೆ. 5000 ವರ್ಷ ಹಿಂದೆ ಅರ್ಜುನನಿಗೆ ಹೇಳಿದ್ರು, ಮತ್ತೆ ಈ ಕಲಿಯುಗದಲ್ಲಿ 500 ವರ್ಷ ಹಿಂದೆ ಚೈತನ್ಯ ಮಹಾಪ್ರಭು ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ, ಭಕ್ತರ ರೂಪ ಬರ್ತಾರೆ. ಪಂಚತತ್ವಕಂ ಕೃಷ್ಣಂ ಭಕ್ತ ರೂಪ ಸ್ವರೂಪಕಂ ಭಕ್ತಾವತಾರಂ ಭಕ್ತ್ಯಾಖ್ಯಂ ನಮಾಮಿ ಭಕ್ತ ಶಕ್ತಿಕಂ. ಇದು ಚೈತನ್ಯ ಚರಿತ್ರೆಯಲ್ಲಿ ಉಂಟು. ಹಾಗಾಗಿ ಚೈತನ್ಯ ಮಹಾಪ್ರಭು ಆ ಭಕ್ತ ರೂಪದಲ್ಲಿ ಬರ್ತಾರೆ. ಅದು ಕೂಡ ನಮ್ಗೆ ಬೇಡ. ಎಸ್, ಮತ್ತೆ ಪ್ರಭುಪಾದ ಹೇಳ್ತಾರೆ, ಈ ವೇದ ಅಂದ್ರೆ ಎಂತ? ವೇದ ಅಂದ್ರೆ ಜ್ಞಾನ. ವೇದದಿಂದ ನಾವು ಎಂತ ತಿಳಿಬೇಕು? ವೇದದಿಂದ ನಾವು ಸುಪ್ರೀಂ ನಾಲೆಜ್ ಅಂದ್ರೆ ಶ್ರೇಷ್ಠವಾದ ಜ್ಞಾನವನ್ನು ನಾವು ತಿಳಿಬೇಕು. ಶ್ರೇಷ್ಠವಾದ ಜ್ಞಾನ ಅಂದ್ರೆ ಅದಕ್ಕೆ ಹೇಳುವುದು ಅಲ್ಟಿಮೇಟ್ ನಾಲೆಜ್ ಅಂದ್ರೆ ವೇದಾಂತ. ಈಗ ಇವರು ವೇದವ್ಯಾಸರು ಈ ವೇದಾಂತ ಸೂತ್ರ ಬರೆದಿದ್ದಾರೆ. ವೇದಾಂತ ಅಂದ್ರೆ ಅದು ಅಲ್ಟಿಮೇಟ್ ನಾಲೆಜ್, ಅಲ್ಟಿಮೇಟ್ ಜ್ಞಾನ. ಹಾಗಾಗಿ ನಾವು ಇದನ್ನು ಅಲ್ಟಿಮೇಟ್ ಜ್ಞಾನ ಅಂತ ಕೃಷ್ಣ, ಕೃಷ್ಣನನ್ನು ಬಿಟ್ಟು ಅಲ್ಟಿಮೇಟ್ ಯಾವುದೇ ಜ್ಞಾನ ಇಲ್ಲ. ಕೃಷ್ಣನನ್ನು ತಿಳಿಯುವುದಂತದೇ ವೇದದ ಉದ್ದೇಶ. ಇದಕ್ಕೆ 15ನೇ ಭಗವದ್ಗೀತೆಯಲ್ಲಿ 15ನೇ ಅಧ್ಯಾಯದ್ದು 15ನೇ ಶ್ಲೋಕ, ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂ ಚ ವೇದೇಶ ಸರ್ವೇರ್ಹಾಮೇವ ವೇದ್ಯೋ ವೇದಾಂತ ಕೃತ್ ವೇದ ವಿತ್ ಏವ ಚಾಹಂ. ಅಂದ್ರೆ ವೇದನ ತಿಳಿಬೇಕಾದ್ರೆ ಅಂತ ಕೃಷ್ಣ. ಜನರೆಲ್ಲರೂ
ವೇದಾಂತಿ ಅವರ ಹಿಂದೆ ಇದ್ದಾರೆ. ಆದ್ರೆ ಅವರಿಗೆ ಗೊತ್ತಿಲ್ಲ ವೇದಾಂತಿ ವೇದದಿಂದ ತಿಳಿಬೇಕಾದ ಕೃಷ್ಣ ಅಂತ ಅವರಿಗೆ ಗೊತ್ತಿಲ್ಲ. ಎಲ್ಲರೂ ಜನರು ಆ ವೇದಾಂತಿಗಳ ಹಿಂದೆ ಇದ್ದಾರೆ. ಆದ್ರೆ ವೇದಾಂತಿಗಳ ಮೇನ್ ಕೆಲಸ ಅಂತ ಕೃಷ್ಣನ ತಿಳಿಯೋದು. ಪ್ರಭುಪಾದ ಹೇಳ್ತಾರೆ ಇದು ತುಂಬಾ ಬೇಸಿಕ್. ಇದನ್ನ ನಾವು ತಿಳಿಯೋದಿಲ್ಲ ಮತ್ತೆ ಎಂತ ಸೋಕಾಲ್ಡ್ ವೇದಾಂತಿ ಅಲ್ಲ, ಯಾರು ಕೃಷ್ಣನ ತಿಳಿದಾನೆ ಅವ ನಿಜವಾದ ವೇದಾಂತಿ. ಪ್ರಭುಪಾದ ಇಲ್ಲಿ ಹೇಳ್ತಾರೆ. ಮತ್ತೆ ಯಾರಿಗೆ ಈ ಸೋಕಾಲ್ಡ್ ವೇದಾಂತಿಗೆ ಕೃಷ್ಣನ ಬಗ್ಗೆ ಗೊತ್ತಿಲ್ಲ, ಆದ್ರೆ ನಿಜವಾದ ವೇದಾಂತಿಗೆ ಕೃಷ್ಣ ಯಾರು ಅಂತ ಗೊತ್ತುಂಟಂತ ಪ್ರಭುಪಾದ ಇಲ್ಲಿ ಹೇಳ್ತಾರೆ. ಹಾಗೆ ಪ್ರಭುಪಾದ ಇಲ್ಲಿ ಹೇಳ್ತಾರೆ, ಪ್ರಭುಪಾದಿಗೆ ಆ ಟೈಟಲ್ ಬಿರುದು ಬಂದಿದೆ. ಎಂತ ಬಿರುದು? ಪ್ರಭುಪಾದ ಹೆಸರಲ್ಲಿ ಈಸ್ ಡಿವೈನ್ ಗ್ರೇಸ್ ಎಸಿ ಅಂದ್ರೆ ಅಭಯಚರಣ ಅವರ ಹೆಸರು, ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ್. ಭಕ್ತಿ ವೇದಾಂತದ ಅವರಿಗೆ ಟೈಟಲ್. ಹಾಗಾಗಿ ವೈಷ್ಣವರು ಅವರು ವೇದಾಂತಿ ಆದ ಕಾರಣ ಅವರಿಗೆ ಆ ಟೈಟಲ್ ಬಂದಂತ ಪ್ರಭುಪಾದ್ ಹೇಳ್ತಾರೆ. ಮತ್ತೆ ಈ ವೇದಾಂತಗಳನ್ನು ವೇದವ್ಯಾಸರು ವೇದಾಂತ ಸೂತ್ರಗಳಲ್ಲಿ ಇದನ್ನು ಸಮರೈಸ್ ಮಾಡಿದ್ದಾರೆ. ಮತ್ತೆ ಈ ಶ್ರೀಮದ್ ಭಾಗವತಮು ವೇದಾಂತ ಸೂತ್ರದ ಎಕ್ಸ್ಪ್ಲನೇಷನ್. ಮತ್ತೆ ವೇದಾಂತ ಸೂತ್ರದಲ್ಲಿ ಪ್ರಪ್ರಥಮ ಬಾರಿಗೆ ನಾವು ಎಂತ ತಿಳಿಬೇಕು? ಅಥತೋ ಬ್ರಹ್ಮ ಜಿಜ್ಞಾಸ. ಅಂದ್ರೆ ನನ್ಗೆ ಈ ಮನುಷ್ಯ ಜನ್ಮ ಸಿಕ್ಕಿದೆ, ನಾನು ಈ ಮನುಷ್ಯ ಜನ್ಮವನ್ನು ಹೇಗೆ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಸುವುದು, ಇದಕ್ಕೆ ಹೇಳುವುದು ಅಥತೋ ಬ್ರಹ್ಮ ಜಿಜ್ಞಾಸ. ನೋಡಿ, ಶಾಸ್ತ್ರ ಕೂಡ ಹೇಳುದಂದ್ರೆ ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ. ನಾವು ಎಲ್ಲಾ ಜನ್ಮ ಆಗಿ ಲಾಸ್ಟಿಗೆ ಮನುಷ್ಯ ಜನ್ಮ ಆದದ್ದು. ಜಲಜಾನವಲಕ್ಷಾನಿ ಆ ಶ್ಲೋಕ ಉಂಟಲ್ಲ, ಅದರಲ್ಲಿ 84 ಲಕ್ಷ ಯೋನಿಯಲ್ಲಿ 4 ಲಕ್ಷ ಯೋನಿ ಮನುಷ್ಯ ಜನ್ಮ ಎಲ್ಲ ಆಗಿ ಮತ್ತೆ ನಾವು ಬರುವಂಥದ್ದು. ಹಾಗಾಗಿ ನಾವು ಇಲ್ಲಿ ಈ ಮನುಷ್ಯನಾಗಿದ ಮೇಲೆ ಅಥತೋ ಬ್ರಹ್ಮ ಜಿಜ್ಞಾಸ, ಈ ಮನುಷ್ಯ ಜನ್ಮವನ್ನು ಕೃಷ್ಣನ ತಿಳಿಯಕ್ಕೆ ನಾವು ಯೂಸ್ ಮಾಡ್ಬೇಕಂತ ಪ್ರಭುಪಾದ್ ಹೇಳ್ತಾರೆ. ನಾವು ದೇಹದ ಇದಕ್ಕೋಸ್ಕರ ಯೂಸ್ ಮಾಡಬಾರ್ದು, ಕೃಷ್ಣನಿಗೋಸ್ಕರ ನಾವು ಯೂಸ್ ಮಾಡ್ಬೇಕು. ಪ್ರಭುಪಾದ್ ಅದಕ್ಕೆ ಹೇಳೋದು ಆಹಾರ ನಿದ್ರ ಭಯ ಮೈಥುನ. ಆಹಾರ ನಿದ್ರ ಭಯ ಮೈಥುನಂ ಚ ಸಾಮಯಾನಂ ಏತತ್ ಪಶುಬೀರ್ ನರಣಂ. ಅಂದ್ರೆ ಪಶುಬೀರ್ ಅಂದ್ರೆ ಈ ಪ್ರಾಣಿಗಳು ಕೂಡ ಈ ಆಹಾರ ನಿದ್ರ ಮಾಡ್ತಾರೆ. ಆದ್ರೆ ನಾವು ಕೂಡ ಅದನ್ನು ಮಾಡಿದ್ರೆ ನಮ್ಗೆ ಮತ್ತೆ ಪ್ರಾಣಿಗಳಿಗೆ ಯಾವುದೇ ವ್ಯತ್ಯಾಸವಿಲ್ಲ ಅಂತ ಹೇಳ್ತಾರೆ. ಮತ್ತೆ ಪ್ರಭುಪಾದ ಅಂತ ಹೇಳ್ತಾರೆ ಅಂದ್ರೆ ಇದಕ್ಕೆ ನೋಡಿ, ಪ್ರಭುಪಾದ ಒಳ್ಳೆ ಒಂದು ವರ್ಡ್ ಕೊಡ್ತಾರೆ. ಈಗ ನಾವು ಕೂಡ ತಿನ್ನೋದು, ಪ್ರಾಣಿಗಳು ಕೂಡ ತಿನ್ನೋದು, ಆದ್ರೆ ನಾವು ಸ್ವಲ್ಪ ಐಫೈಲಿ ಪಾಲಿಶ್ಡ್. ಪ್ರಭುಪಾದ ಹೇಳ್ತಾರೆ ನಾವು ಸ್ವಲ್ಪ ಪಾಲಿಶ್ ಅಂದ್ರೆ ತಿನ್ನೋದ್ರಲ್ಲಿ ನಮ್ಮ ಸ್ವಲ್ಪ ವೆರೈಟಿ ಬೇರೆ ಇರ್ಬೋದು. ಅದು ನಾವು ಕೂಡ ತಿನ್ನುವುದೇ. ಮಲಗುವುದಲ್ಲಿ ಕೂಡ ಈ ನಾಯಿ ರೋಡಲ್ಲಿ ಮಲಗ್ತದೆ, ನಾವು ಒಂದು ಬೆಡ್ ಹಾಕಿ ಮಲಗಬಹುದು. ಹಾಗಾಗಿ ನಮ್ಮ ಇರುವ ಸ್ಟೈಲ್ ಸ್ವಲ್ಪ ಅಲ್ಲಿ ವೇರಿ ಆಗ್ತದೆ. ಪಾಲಿಶ್, ಪ್ರಭುಪಾದ ಅದಕ್ಕೆ ಪಾಲಿಶ್ ಅಂತ ಹೇಳ್ತಾರೆ, ಲಿಟಲ್ ಪಾಲಿಶ್. ಬಟ್ ಇರುವುದು ಒಂದೇ, ಆಹಾರ ನಿದ್ರ ಭಯಮಾಯಿತು ಅನ್ನೋದು ಒಂದೇ. ಎಸ್ ಹಾಗಾಗಿ ಇಲ್ಲಿ ನಾವು ನಿಲ್ಲಿಸುವ. ಓಕೆ. ವಾಂಛಾ ಕಲ್ಪತರೋ ವಿಶ್ಯ ಕೃಪಾ ಸಿಂಧುಭ್ಯೇವ ಚ ಪತಿತ